ನೆರೆಯ ರಾಜ್ಯ ಕೇರಳದಲ್ಲಿ ಕೊರೋನಾ ಪ್ರಕರಣ ಏರಿಕೆ ಹಿನ್ನೆಲೆ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಆದೇಶಿಸಿದ್ದಾರೆ. ಗಡಿ ಜಿಲ್ಲೆ ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣ ದಾಖಲಾಗ್ತಾ ಇದ್ದು ರಾಜ್ಯ ಸರ್ಕಾರ ಈಗಾಗಲೇ ಗಡಿಗಳನ್ನು ಜಿಲ್ಲೆಗೆ ಪ್ರವೇಶಿಸುವವರ ಪರಿಶೀಲನೆಗೆ ಆದೇಶಿಸಿದೆ. ಅಲ್ಲದೆ ಗಡಿ ಭಾಗಗಳಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಕೆಲವು ನಿರ್ಬಂಧಗಳನ್ನು ಹೇರಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಸರಗೋಡಿನ ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆಯಲ್ಲಿ ಕಲಿತಾ ಇದ್ದು ನೆರೆಯ ರಾಜ್ಯ ಕೇರಳದಿಂದ ವಿದ್ಯಾರ್ಥಿಗಳು ಓಡಾಟ ನಡೆಸುವುದರಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಸಂಭಾವ್ಯ ಅಪಾಯ ತಪ್ಪಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಎಲ್ಲಾ ಪದವಿ ಪರೀಕ್ಷೆಗಳನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಿ ಮುಂದಿನ ಆದೇಶದವರೆಗೆ ತರಗತಿ ಹಾಗೂ ಪರೀಕ್ಷೆಗಳನ್ನು ಮುಂದೂಡುವಂತೆ ಆದೇಶಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜೊತೆ ಇದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕುಲಪತಿಯಾಗಿರುವಂತಹ ಎಡಪಡಿತ್ತಾಯ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಈಗ ಸದ್ಯ ಬಂದಿರುವಂತಹ ಹೊಸ ಆದೇಶ ತಾತ್ಕಾಲಿಕವಾಗಿ ಪರೀಕ್ಷೆಗಳನ್ನ ಮುಂದೂಡುವಂತೆ ಆದೇಶವನ್ನ ನೀಡಿರುವಂತದ್ದು ಏನ್ ಹೇಳ್ತೀರಾ ಸರ್? ಸದ್ಯ ತಮ್ಮ ಕ್ಲಾರಿಫಿಕೇಶನ್ ಸರ್. ಏನಿಲ್ಲ, ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನು ನಾವು ಚಾಚು ತಪ್ಪದೆ ಪರಿಪಾಲಿಸಬೇಕಾಗತ್ತೆ. ಯಾಕಂದ್ರೆ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಿನ ದಿನ ಮಂಗಳೂರು ಮತ್ತೆ ದಕ್ಷಿಣ ಕನ್ನಡ ಆಮೇಲೆ ಉಡುಪಿ ಜಿಲ್ಲೆಗಳಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಇದನ್ನು ಗಮನಿಸಿ ಈಗ ಈ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಇನ್ನು ಮುಂದಿನ ಆದೇಶದವರೆಗೆ ಮುಂದೂಡ್ತಾ ಇದ್ದೇವೆ ನಾವು. ಯಾಕಂದ್ರೆ ಈ ಸಂಖ್ಯೆಯನ್ನು ಕಡಿಮೆ ಮಾಡುವಂತದ್ದು, ಹತೋಟಿಯಲ್ಲಿ ಇಡುವಂತದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ. ಆದ ಕಾರಣ ಈ ಮೌಲ್ಯಮಾಪನವನ್ನು ಕೂಡ ಸ್ಥಗಿತಗೊಳಿಸಿದ್ದೇನೆ. ಪದವಿ ಮಾತ್ರ ಅಲ್ಲ, ಸ್ನಾತಕೋತ್ತರ ಪದವಿ ಪರೀಕ್ಷೆಗಳನ್ನು ಕೂಡ ಮುಂದೂಡಿದ್ದೇವೆ ನಾವು. 5ನೇ ತಾರೀಕಿಗೆ ಪ್ರಾರಂಭಗೊಳ್ಳಬೇಕಿತ್ತು, ಅದನ್ನು ಕೂಡ ನಾವು ಮುಂದೂಡಿದ್ದೇವೆ. ಎಲ್ಲಾ ಪರೀಕ್ಷೆಗಳು ಮುಂದೂಡಲಾಗಿದೆ ಸರ್. ಹಾಗಾದ್ರೆ ಕಾಸರಗೋಡಿನ ಎಷ್ಟು ವಿದ್ಯಾರ್ಥಿಗಳು ಅಂದ್ರೆ ಬಹುಶಃ ಎಲ್ಲಾ ಕಾಸರಗೋಡಿನ ಬಹುತೇಕ ವಿದ್ಯಾರ್ಥಿಗಳು ನಮ್ಮ ಮಂಗಳೂರಿಗೆ ಬರ್ತಾರೆ. ಎಷ್ಟು ವಿದ್ಯಾರ್ಥಿಗಳು? ಹೌದು ಬರ್ತಾರೆ. ಅದಕ್ಕೂ ನಾವು ವ್ಯವಸ್ಥೆ ಮಾಡ್ತಿದ್ದೆವು. ಏನಂತ ಹೇಳಿದ್ರೆ ಸ್ವಲ್ಪ ಈ ಕೋವಿಡ್-19 ಹತೋಟಿಗೆ ಬಂದ ನಂತರ ಕೇರಳದಲ್ಲಿ ಅಲ್ಲಿಯೇ ಪರೀಕ್ಷೆ ಮಾಡೋ ವ್ಯವಸ್ಥೆ ಮಾಡ್ತಿದ್ದೇವೆ ನಾವು. ಆಮೇಲೆ ಈಗ ಪರೀಕ್ಷೆ ಆಗ್ತಾ ಇರುವಂತದ್ದು ಸ್ನಾತಕ ಪದವಿದ್ದು 1ನೇ, 3ನೇ ಮತ್ತು 5ನೇ ಸೆಮಿಸ್ಟರ್. ಬಾಕಿ ಉಳಿದ ಪರೀಕ್ಷೆಗಳು ಮಾತ್ರ. ಹೆಚ್ಚು ಪರೀಕ್ಷೆಗಳೆಲ್ಲ ಆಗಿತ್ತು. ಕೇವಲ 20% ಪರೀಕ್ಷೆಗಳು ಬಾಕಿ ಇತ್ತು. ಆಗಸ್ಟ್ 17ರವರೆಗೆ ಪರೀಕ್ಷೆಗಳಾಗ್ತಿತ್ತು. ಅದಕ್ಕಾಗಿ ಕೆಲವು ವಿಭಾಗಗಳಲ್ಲಿ ಖಾಲಿ ಒಂದು ಪರೀಕ್ಷೆ ಆಗಲಿಕ್ಕೆ ಬಾಕಿ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಷ್ಟೇ ಈಗ. ಬಟ್ ಎಂತ ಏನಿದ್ರು ಕೂಡ ನಾವು ಜಿಲ್ಲಾಡಳಿತದೊಳಗೆ ಸಹಕರಿಸಬೇಕಾಗತ್ತೆ. ಮತ್ತೆ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವಂತದ್ದು ಮತ್ತೆ ಜನರ ಆರೋಗ್ಯ ಕಾಪಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಓಕೆ, ಸದ್ಯ ಮುಂದೂಡಲಾಗಿರುವಂತಹ ಪರೀಕ್ಷೆಯ ದಿನ ನಿಗದಿ ಆಗಿದೆಯಾ ಅಥವಾ ಸರ್ ಇನ್ನೇನು ತಾವುಗಳು ಮಾಡಬೇಕು? ಇಲ್ಲ, ಇನ್ನು ನಿಗದಿ ಮಾಡ್ಬೇಕಷ್ಟೇ. ಯಾಕಂದ್ರೆ ಈ ಸಂಖ್ಯೆ ಈಗ 5%ಗಿಂತ ಜಾಸ್ತಿ ಇದೆ ಪಾಸಿಟಿವಿಟಿ ರೇಟು. ಇದೊಂದು ಕಡಿಮೆ ಆಗ್ಬೇಕು. 1%ಗೆಲ್ಲ ಬಂದ ನಂತರ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಜಿಲ್ಲಾಡಳಿತ ನಮಗೆ ಮುಂದಿನ ಆದೇಶ ಕೊಡುವವರೆಗೆ ನಾವು ಮುಂದೂಡ್ತಾ ಇದ್ದೇವೆ. ಓಕೆ, ತಮ್ಮ ಗಮನಕ್ಕೆ ಬಂದಿದೆಯಾ ಈ ಆದೇಶ ಅಥವಾ ಜಿಲ್ಲಾಡಳಿತದಿಂದ ಬಂದಿರುವಂತಹ ಆದೇಶ? ಇಲ್ಲ. ನನಗೆ ಸಂಜೆ ಇದು ಮಾಡಿದ್ರು, ಟೈಮ್ ಟೇಬಲ್ ಕೇಳಿದ್ರು, ವೇಳಾಪಟ್ಟಿ ಪರಿಷತ್ ಕಳಿಸ್ಬೇಕು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಅದೆಲ್ಲ ಕಳಿಸಿಕೊಟ್ಟೇವೆ ನಾವು. ಆ ನಂತರ ಸಂಜೆ ನಮಗೆ ಆರ್ಡರ್ ಬಂದ ನಂತರ ಮೀಡಿಯಾಕ್ಕೆ ಬಿಡುಗಡೆ. ಓಕೆ, ತಾವು ಕುಲಪತಿಯಾಗಿ ಈ ಒಂದು ನಿರ್ಧಾರದ ಬಗ್ಗೆ, ಜಿಲ್ಲಾಡಳಿತದ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ಇದು ಅನಿವಾರ್ಯ. ಯಾಕಂದ್ರೆ ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇಲ್ಲ, ಇದು ಅನಿವಾರ್ಯ. ನಾವು ಇದರ ಜೊತೆ ಸಹಕಾರ ನೀಡ್ತಾ ಇದ್ದೇವೆ. ಮತ್ತೆ ಮುಂದಕ್ಕೆ ಪರಿಸ್ಥಿತಿ ತಿಳಿಯಾದ ನಂತರ, ಈ ಸಂಖ್ಯೆಗಳು ಹತೋಟಿಗೆ ಬಂದ ನಂತರ ನಾವು ಪರೀಕ್ಷೆ ಬಾಕಿ ಉಳಿದದನ್ನು ಯಶಸ್ವಿಯಾಗಿ ಈಡೇರಿಸ್ತೇವೆ. ಓಕೆ, ಜೊತೆಗೆ ವೆರಿ ಇಂಪಾರ್ಟೆಂಟ್, ಕೋವಿಡ್ ವಿರುದ್ಧ ನಾವು ಹೋರಾಟ ಮಾಡ್ಬೇಕಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಆಗಬೇಕು. ವಿದ್ಯಾರ್ಥಿಗಳ ವ್ಯಾಕ್ಸಿನೇಷನ್ ಡೋಸ್ಗಳ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಎಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಆಗಿದೆ, ವ್ಯಾಕ್ಸಿನೇಷನ್ ಡ್ರೈವ್ ಯಾವ ರೀತಿ ಆಗ್ತಾ ಇದೆ ಅಂಡ್ ಆಗಿದೆ ಅನ್ನುವಂಥದ್ದು ಸರ್? ಹೌದು, ನಮ್ದು ಸಹ ಒಂದು 78% ಇದು ವ್ಯಾಕ್ಸಿನೇಷನ್ ಆಗಿದೆ. ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಮತ್ತೆ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳು 207 ಕಾಲೇಜುಗಳನ್ನು ತಗೊಂಡ್ರೆ 78% ಈಗಾಗಲೇ ಕವರ್ ಆಗಿದೆ. ಒಂದು ವ್ಯಾಕ್ಸಿನೇಷನ್. ಓಕೆ, ಒಂದು ವ್ಯಾಕ್ಸಿನೇಷನ್. ಹಾಗಾದ್ರೆ ಇನ್ನು ಮುಂದೆ ಆನ್ಲೈನ್ ಕ್ಲಾಸ್ ಯಥಾ ಪ್ರಕಾರವಾಗಿ ನಡೀತಾ ಇರುತ್ತಾ ಹೇಗೆ? ನಾಳೆಯಿಂದ ಆನ್ಲೈನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಗೇನ್ ಆನ್ಲೈನ್ ಕ್ಲಾಸ್ಗಳಿಗೆ. ಯಾಕಂದ್ರೆ ನಾವು ಈ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿಕ್ಕೋಸ್ಕರ ಆನ್ಲೈನ್ ತರಗತಿಗಳನ್ನು ಸ್ಥಗಿತಗೊಳಿಸಿದ್ದೆವು. ಈಗ ನಾಳೆಯಿಂದ ಪರೀಕ್ಷೆ ಮುಂದೂಡಲ್ಪಟ್ಟ ಕಾರಣ ಅವರಿಗೆ 2, 4, 6 ತರಗತಿಗಳದ್ದು ಆನ್ಲೈನ್ ಅಲ್ಲಿ ನಡೀತದೆ ಪಾಠ ಪ್ರವಚನ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ, ಸದ್ಯದ ಒಂದು ಗೊಂದಲಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದಕ್ಕೆ. ಇದು ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿಗಳು ಎಡಪಡಿತ್ತಾಯ ಅವರ ಮಾತುಗಳು. ಸದ್ಯ ನಡೀತಾ ಇದ್ದಂತಹ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇದ್ದಂತಹ ಪದವಿ ಪರೀಕ್ಷೆಗಳನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿರುವಂಥದ್ದು.